ತುಮಕೂರು ಹಿರೇಹಳ್ಳಿಯ ಓಂಕಾರೇಶ್ವರ ದೇವಸ್ಥಾನದ ಅರ್ಚಕ ಎಚ್.ಆರ್. ಚಂದ್ರಶೇಖರ್ ಅವರು ಇಸ್ಲಾಂಗೆ ಮತಾಂತರವಾಗಲು ನಿರ್ಧರಿಸಿದ್ದು, ಆದರೆ ಸಕ್ಕರೆ ಕಾಯಿಲೆ ಹಿನ್ನೆಲೆಯಲ್ಲಿ ಮುಂಜಿ ಮಾಡಿಸಲು ಸಾಧ್ಯವಾಗದೆ ತಮ್ಮ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ. ತುಮಕೂರು ಗ್ರಾಮಾಂತರದ ಹಿರೇಹಳ್ಳಿಯಲ್ಲಿ ಈ ಘಟನೆ ನಡೆದಿದ್ದು, ಪತ್ರಿಕೆಯಲ್ಲಿ ಅಧಿಕೃತ ಪ್ರಕಟಣೆ ಕೊಟ್ಟು ಮತಾಂತರವಾಗಿದ್ದ ಎಚ್.ಆರ್. ಚಂದ್ರಶೇಖರಯ್ಯ ಮುಬಾರಕ್ ಪಾಷಾ ಎಂದು ಹೆಸರು ಬದಲಾವಣೆ ಮಾಡಿಕೊಂಡಿದ್ದರು. ಆದರೆ ಸಕ್ಕರೆ ಕಾಯಿಲೆ ಇರೋದ್ರಿಂದಾಗಿ ಮುಂಜಿ ಮಾಡಿಸಿಕೊಳ್ಳಲು ಸಾಧ್ಯವಾಗದೆ ತಮ್ಮ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ. ಮುಂಜಿ ಮಾಡಿದ್ರೆ ಮಾತ್ರ ಮುಸ್ಲಿಮರಲ್ಲಿ ಸರಿಯಾಗಿ ಶವ ಸಂಸ್ಕಾರ ಮಾಡೋದು ಎಂದ ಚಂದ್ರಶೇಖರ್, ಸೊಗಡು ಶಿವಣ್ಣರ ಮನವೊಲಿಕೆ ಹಾಗೂ ಮುಂಜಿಗೆ ಅಂಜಿ ತಾನು ವಾಪಸ್ ಬಂದಿದ್ದೇನೆ ಎಂದು ತಿಳಿಸಿದರು. ಅಣ್ಣ ತಮ್ಮಂದಿರ ನಡುವಿನ ಆಸ್ತಿ ಜಗಳದಿಂದ ಬೇಸೆತ್ತಿದ್ದ ಚಂದ್ರಶೇಖರ್ ತನ್ನ ಸಹಾಯಕ್ಕಾಗಿ ಯಾರು ಬರುತ್ತಿಲ್ಲ ಎಂದು ನೊಂದಿದ್ದರು. ಹೀಗಾಗಿ ಮತಾಂತರದ ನಿರ್ಧಾರಕ್ಕೆ ಬಂದಿದ್ದರು ಎನ್ನಲಾಗಿದೆ. ಮತಾಂತರದ ಸುದ್ದಿ ಕೇಳುತ್ತಿದ್ದಂತೆ ಮನೆಗೆ ದೌಡಾಯಿಸಿದ ಮಾಜಿ ಸಚಿವ ಸೊಗಡು ಶಿವಣ್ಣ ಚಂದ್ರಶೇಖರ್ ಅವರ ಮನವೊಲಿಸಿದ್ದಾರೆ. ಹೌದು, ನಾನು ಏನೋ ಸಮಸ್ಯೆಗಳ ಅಣ್ಣ ತಮ್ಮಂದಿರ ಸಮಸ್ಯೆಗೋಸ್ಕರ ಪ್ರಾಣತ್ಯಾಗ ಮಾಡೋಣಂತಿದ್ದೆ. ಆ ಟೈಮ್ನಲ್ಲಿ ನಾನು ಓಡಿ ಬಂದಿದ್ದು ಸತ್ತರೆ ಮುಸ್ಲಿಂ ಜಾತಿ ಸತ್ತರೆ ನಾನು ಮಣ್ಣು ಮಾಡ್ತಾರೆ ಅಂತೇಳಿ ಮತಾಂತರ ಆದ ನಂತರ ನಾನು ಸಾಯುವ ಚಿಂತೆಯನ್ನು ಮಾಡಿದ್ದೆ. ಸತ್ಯವಾದವು ಅಂತಿದ್ದು ಮುಂದೆ ಆಗಲ್ಲ, ಇನ್ನು ಯಾವುದೇ ಕಾರಣಕ್ಕೆ ಮತಾಂತರ ಆಗೋದಿಲ್ಲ. ನಾನು ವಾಪಸ್ ಬಂದಿದ್ದೀನಿ. ಇಲ್ಲ, ಮತಾಂತರ ಆಗೇ ಇಲ್ಲ. ನಾನು ಮತಾಂತರ ಆಗ್ಬೇಕಾದ್ರೆ ಮುಂಜೆ ಆಗಬೇಕಲ್ಲ. ನನಗೆ ಆಗ ಶುಗರ್ ಎಲ್ಲ ಜಾಸ್ತಿ ಇದೆ. ನಾನು ಆಗ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಅಷ್ಟೇ ಆಗಿಲ್ಲ. ನಾನೇ ಕಾನೂನು ಬದ್ಧವಾಗಿ ಹೋಗೋಣ ಅಂತ ತಿಳ್ಕೊಂಡು ಮಾಡ್ಕೊಂಡೆ. ಕಾನೂನು ಬದ್ಧವಾಗಿ ಹೋಗ್ಬೇಕಲ್ಲ, ಹೋಗಿಲ್ಲ. ಕಾನೂನು ಬದ್ಧ ಡಾಕ್ಯುಮೆಂಟ್ಸ್ ಬೇಕು, ರೆಕಾರ್ಡ್ ಕೇಳ್ತಾರೆ ಅವರೆಲ್ಲ ಮಸೀದಿಯೊಳಗೆ ಅನ್ನದಾತ ಕೊಡ್ತಾರೆ. ಆಮೇಲೆ ಸತ್ತು ಸಾಕ್ತಾರೆ ಅಂತ ಭವಿಷ್ಯ. ಆಮೇಲೆ ನಮಗೆ ಪ್ರಾಣ ಮುಚ್ಚಿ ಸತ್ತರೆ ಅವ್ರು ಮುಂಜಿ ಮಾಡಿಸ್ಕೊಂಡು ಸತ್ತರೆ ನಮ್ಮನ್ನು ಅಂತ್ಯಕ್ರಿಯೆ ಒಳಗೆ ಚೆನ್ನಾಗಿ ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ಹೋಗಿದ್ದೆ. ಹೋಗೋಣ ಅಂತ ಇದ್ದೆ, ಹೋಗಿಲ್ಲ. ಹೋಗಬೇಕು ಅಂತ ಇತ್ತು ಅಷ್ಟೇ. ನಂಬಿಕೆ ಎಲ್ಲ ನಮಗೆ ಈಗ ನಾವು ಮತಾಂತರ ಆಗಿಲ್ವಲ್ಲ ಸರ್, ಅದರಿಂದ ಮತಾಂತರ ಆಗಿಲ್ಲ. ನಮ್ಮ ಹೆಚ್ಚಿಗೆ ಹೇಳಬೇಕು, ನಮ್ಮ ನಾಯಕರು ಬಂದು ನಮ್ಮ ಮನೆ ತಗೊಂಡು ಕೆಲವು ಬೋಧನೆ ಮಾಡಿದ್ರು. ಅಂದಾನಪ್ಪನವ್ರು ಇರ್ಬೋದು, BJP ಅಂದಾನಪ್ಪನವರು, ಸೊಗಡು ಶಿವಣ್ಣವ್ರು ಕರೆದು ನನಗೆ ಫೋನ್ ಹಾಕಿದ್ರು. ಯಾವುದೇ ಮತಾಂತರ ನಮ್ಮ ಅಳಿಯ ಮಕ್ಕಳು ಜೀವನ ನಾವು ಸತ್ತೋಗ್ತೀವಪ್ಪ, ನಮ್ಮನ್ನು ವಿಷ ಕೊಟ್ಟು ಸಾಯಿಸ್ಬಿಡು ಅಂದರು. ಅದಕ್ಕೆ ನಾನು ಯಾವುದೇ ಒಂದು ಎಲ್ಲರ ಜೀವನ ರಕ್ಷಣೆಗೋಸ್ಕರ, ನಮ್ಮ ಎಲ್ಲ ಊರಿನ ಜನತೆಗೋಸ್ಕರ ನಾನು ವಾಪಸ್ ಬಂದಿದ್ದೀನಿ ಅಂತ ತಿಳ್ಕೊಬೇಕು. ಮಸೀದಿಗೆ ಹೋಗಿಲ್ಲ. ಮಸೀದಿಗೆ ಹೋಗಿದ್ದು ಅದು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದೆ ಮಸೀದಿಲಿ ಅಷ್ಟೇ. ಅವ್ರು ನಮ್ಗೊಂದು ಸನ್ಮಾನ ಮಾಡಿದ್ರು ಅಷ್ಟೇ, ಮಾಮೂಲಿ ಸರ್ ಅಷ್ಟೇ. ಎಲ್ಲರಿಗೂ ಆಗ್ತದೆ ಸ್ವಾಮೀಜಿ ಅವರಿಗೆ. ನನಗೇನಿಲ್ಲ, ಒಂದು ಶಾಲ ಹಾಕಿ ಒಂದು ಟೋಪಿ ಇಕ್ಕಿದ್ರು ಅಷ್ಟೇ. ಮುಸ್ಲಿಂ ಟೋಪಿ ಇಕ್ಕಿದ್ರು, ನಾನು ಇಕ್ಸ್ಕೊಂಡ್ಬಂದಿದ್ದೆ. ನಾನು ಹಿಂದೆ ಎಲ್ಲ ಮುಸ್ಲಿಂ ಥರ ಟೋಪಿಗಳೆಲ್ಲ ಇಟ್ಕೊಂಡಿದ್ದೀನಿ ಬೇಕಾದಷ್ಟು ಕಡೆ. ನನ್ನವೆಲ್ಲ ಕೆಲವು ಆಧಾರ ಇದೆ, ಡಾಕ್ಯುಮೆಂಟ್ಸ್ ಇದೆ. ನಾನು ಎಲ್ಲ ಮತ ಬಾಂಧವರು ಮುಸ್ಲಿಮ್ಸೇ, ನನಗೆ ಹೆಚ್ಚು ಮತ ಬಾಂಧವ್ರ ಜೊತೆ ಒಳಗೆ ಓಡಾಡ್ತಾ ಇರ್ತೀನಿ. ನಾನು ನಮ್ಮೂರಿನ ಮುಸಲ್ಮಾನರು ಎಲ್ಲ ಮುಸಲ್ಮಾನರ ಜೊತೆ ನಾನು ಚೆನ್ನಾಗಿದ್ದೀನಿ. ತನ್ವೀರ್ ಏನಾಗಿಲ್ಲ, ನಮ್ಮ ಮನೆ ಊರಿನ ಮಗ, ನಮ್ಮ ಅಣ್ಣ ಅತ್ತಿಗೆ ಅಂತ ತಿಳ್ಕೊಂಡಿದ್ದೀನಿ ಅವತ್ತಿಂದ. ಅದೇ ಅವ್ರು JDS ಪಕ್ಷದವರು. ಹಿಂಗಿಲ್ಲ, ಆರಾಮಾಗಿದ್ದೀವಿ. ನಮ್ದು ಓಂಕಾರೇಶ್ವರ ದೇವಸ್ಥಾನ, ಲೇಟ್ ರೇಣುಕಾರಾಧ್ಯ ಗಂಗಮ್ಮನವ್ರ ಮಗ ನಾನು. ನಾನು ಒಂದು 25 ವರ್ಷದಿಂದ ನಮ್ಮ ತಂದೆ ಸತ್ತಗಳಿಂದ ನಂದೇ ಜವಾಬ್ದಾರಿ ದೇವಸ್ಥಾನ ಕಾರ್ಯಕ್ರಮ ಮಾಡೋದು. ನಾನು ಹೋಟೆಲ್ ವ್ಯಾಪಾರಿ, ರೈಲಲ್ಲಿ ವ್ಯಾಪಾರಿ ಎಲ್ಲ ಮಾಡಿ ಜೀವನ ಮಾಡಿ ಅರ್ಚಕರ ಕೆಲಸ ಮಾಡ್ತೀನಿ. ರಮಲ ಜ್ಯೋತಿಷ್ಯ, ನಾನು ಕೆಲವರಿಗೆ ಯಂತ್ರ ಮಂತ್ರಗಳೆಲ್ಲ ಮಾಡ್ತೀನಿ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಬೈ ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.